ಬಂಟ್ವಾಳ ತಾಲೂಕಿನ ಹಲವೆಡೆ ಪ್ರಾಕೃತಿಕ ವಿಕೋಪದಿಂದ ಹಾನಿಗಳು ಉಂಟಾಗಿದ್ದು ಇದನ್ನು ವಿಶೇಷ ಪ್ಯಾಕೇಜ್ ಮೂಲಕ ಶೀಘ್ರಾನುಶೀಘ್ರ ಯುದ್ಧೋಪಾದಿಯಲ್ಲಿ ಪರಿಹಾರವನ್ನು ಒದಗಿಸಬೇಕು ಎಂದು ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಒತ್ತಾಯಿಸಿದ್ದಾರೆ. ಅವರು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೊಳೆರೋಗ ಪರಿಹಾರವೇ ಕಳೆದ 2 ವರ್ಷಗಳಲ್ಲಿ ಜನರ ಕೈಗೆ ಬಂದಿಲ್ಲ. ಇನ್ನು ಪ್ರಾಕೃತಿಕ ವಿಕೋಪದಲ್ಲಿ ಹಾನಿಗೊಳಗಾದವರಿಗೆ ಇದೇ ರೀತಿ ವಿಳಂಬ ಧೋರಣೆ ಮಾಡಿದರೆ ವಿಶೇಷ ಪ್ಯಾಕೇಜ್ ಅನ್ನು ಶೀಘ್ರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ತಾನು ಸಚಿವನಾಗಿದ್ದಾಗ ಇಂತಹದೇ ಸಂದರ್ಭದಲ್ಲಿ ನರಿಕೊಂಬು ಮತ್ತು ಅನಂತಾಡಿ ಗ್ರಾಮದ ಜನರಿಗೆ 24 ತಾಸಿನೊಳಗೆ ಪರಿಹಾರವನ್ನು ಜನರ ಕೈಗೆ ತಹಶೀಲ್ದಾರ್ ಮೂಲಕ ಒದಗಿಸುವ ಕೆಲಸವನ್ನ ಮಾಡಿದ್ದನ್ನ ಜ್ಞಾಪಿಸಿದ ರೈಯವರು ಯಾರಿಗೆ ಎಷ್ಟು ಹಾನಿಯಾಗಿದೆ ಎಂಬುದನ್ನು ಇಲಾಖಾಧಿಕಾರಿಗಳು ಸೂಕ್ತ ಸಮೀಕ್ಷೆಯನ್ನು ನಡೆಸಿ ನಷ್ಟಕ್ಕೊಳಗಾದವರಿಗೆ ಪರಿಹಾರವನ್ನು ತುರ್ತಾಗಿ ಒದಗಿಸುವಂತೆ ಆಗ್ರಹಿಸಿದರು. ಕೆಲವು ರೈತರಿಗೆ ದೊಡ್ಡ ಹಾನಿಯಾಗಿದೆ. ಪರ್ಟಿಕ್ಯುಲರ್ ಕೆಲವು ಕಡೆ ಒಟ್ಟಿ ನಾವು ಹೇಳ್ತೀವಿ, ನಮಗೆ ಗೊತ್ತಿದೆ. ನಾವು ಹೋದ ಎಲ್ಲ ಮನೆಗಳ ವಿವರವನ್ನು ಮಾಡಿದೆ. ಜಿಲ್ಲಾಡಳಿತ ಮುಖ್ಯವಾಗಿ ಈ ಡಿಸಾಸ್ಟರ್ ಹಾನಿಯಾದಕ್ಕೆ ಡಿಸಾಸ್ಟರ್ನಿಂದ ಹಾನಿಯಾದಂಥ ಪ್ರಕೃತಿಕೋಪ ಹಾನಿಯಾದಂಥವರಿಗೆ ಶೀಘ್ರ ಪರಿಹಾರ ಒಂದು ಪ್ಯಾಕೇಜನ್ನು ಕೊಡಬೇಕು ಅಂತ ನಾನು ಜಿಲ್ಲಾಡಳಿತವನ್ನು ಸರ್ಕಾರವನ್ನು ನಾನು ವಿನಂತಿ ಮಾಡಿ ಸಂಪ್ರದಾಯ ಬಂದಿತ್ತು. ಅಲ್ಲಿಯೂ ಕೂಡ ರೈತರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಾವು ಪರಿಹಾರ ಕೊಟ್ಟಿದ್ದೇವೆ. ಹಿಂದೆ ಬೇರೆ ಬರ್ತಾ ಇತ್ತು. ಒಂದು ಸಾರಿ ನನಗೆ ಗುರುಪುರ ಹೋಗ್ಲಿ ಮತ್ತು ಬಂಟ್ವಾಳ ಹೋಗ್ಲಿ, ಅಲ್ಲಿ ನಮ್ಮ ಬಂಟ್ವಾಳದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಬಡುಪೆರಾರು ನೀರು ಮಾರ್ಗ ಸುಲಭದಲ್ಲಿ ತುಂಬ ಹಾನಿಯಾಗಿತ್ತು. ನಾವು ಆನ್ ದಿ ಸ್ಪಾಟ್ ಕ್ಯಾಶ್ ಕೊಟ್ಟಿದ್ದೇವೆ. ಆನ್ ದಿ ಸ್ಪಾಟ್ ನಾವು ತಹಸೀಲ್ದಾರ್ ಭೇಟಿಯಾಗೋದು, ಅಲ್ಲಿ ಪರಿಶೀಲನೆ ಮಾಡಿ ಆನ್ ದಿ ಸ್ಪಾಟ್ ಕೊಟ್ಟದ್ದು ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಂದರೆ ಇದೊಂದು ಯಾವುದಾದ್ರೂ ಮಾಹಿತಿಯಲ್ಲಿ ಕೂಡ ನೀವು ತಿಳ್ಕೊಂಡು ಅಧಿಕಾರಿಗಳು ಅಂತ ಹೇಳಿದ್ರೆ ವಿಲೇಜ್ ಅಕೌಂಟ್ ಹೋಗ್ತಾರೆ, ಆದರೆ ಕೆಲವು ಕಡೆ ಹೋಗಿದ್ದೆ ನಾನು ಹೋಗಿದ್ದೆ ಕಡೆ ನಂತರ ಹೋಗಿರ್ಬೋದು, ಗೊತ್ತಿಲ್ಲ. ಈಗ ನಾನು ಬೆಳಿಗ್ಗೆ ಹೋಗಿದ್ದಲ್ಲಿ ಇನ್ನೂ ಹೋಗಿಲ್ಲ, ಒಂದು ಕಡೆ ಹೋಗಿಲ್ಲ, ಇನ್ನೂ ಹೋಗ್ಬೇಕು, ಇನ್ನೂ ಸಂಚಾಗಿಲ್ಲ. ಕನಿಷ್ಠ ಅದರಲ್ಲಿ ಆರ್ ಐ ಹೋಗ್ಬೇಕು, ಹೋಗಿದ್ದಾರೆ ಗೊತ್ತಿಲ್ಲ. ಮತ್ತು ತಹಸೀಲ್ದಾರರು ಮುಖ್ಯವಾದ ಒಂದು ಭಾಗಕ್ಕೆ ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡೆ. ನರೆಕೊಂಬಿನಲ್ಲಿ ನಮ್ಮ ಆನಂದ ಇದ್ದಾರೆ, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದವರು. ನಾನು ಬೆಂಗಳೂರಿನಿಂದ ಬರುವಾಗ ತಹಸೀಲ್ದಾರ್ ಎಲ್ಲ ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ 24 hours ಅಲ್ಲಿ ನಾವು ಪರಿಹಾರ 24 hours ಅಲ್ಲಿ. ನಾನು ದೊಡ್ಡಸ್ತಿಕೆ ಮಾತಾಡೋದಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಪ್ರಮುಖರಾದ ಸುದರ್ಶನ್ ಜೈನ್, ಅಬ್ಬಾಸ್ ಸಾಲಿ, ಚಂದ್ರಶೇಖರ್ ಪೂಜಾರಿ, ಸುರೇಶ್ ಜೋರಾ, ಆನಂದ್ ನರಿಕೊಂಬು, ದೇವಪ್ಪ ಮತ್ತಿತರರು ಹಾಜರಿದ್ದರು.